ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಆಯಾ ಕಾಲಕ್ಕೆ ಬೆಳೆಯುವಂಥ ಸೊಪ್ಪು ತರಕಾರಿಗಳನ್ನು ಆದಷ್ಟು ಸೇವಿಸಬೇಕು. ಅದರಲ್ಲೂ ಕೂಡ ನಮ್ಮ ಹಿಂದಿನ ಕಾಲದಿಂದಲೂ ಬಂದಂಥ ಕೆಲವೊಂದು ಅಡುಗೆಗಳು ಆಯಾ ಕಾಲಕ್ಕೆ ಅದು ಔಷಧೀಯ ಗುಣವುಳ್ಳಂಥದ್ದು ಕೂಡ ಆಗಿದೆ. ಸೊ ಇಂಥ ಎಲ್ಲ ಖಾದ್ಯಗಳು, ಅದರಲ್ಲೂ ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಬೇರೆ ಬೇರೆ ಅತಿಥಿಗಳು ಬಂದು ಅವರ ಕೈರುಚಿ ಜೊತೆಗೆ ಅವರ ಅನುಭವವನ್ನು ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಯಾವ ರೀತಿಯಾಗಿ ಅದನ್ನು ಮದ್ದಾಗಿ ಕೂಡ ಅದನ್ನು ಮಾರ್ಪಾಡು ಮಾಡಬಹುದು, ಅಡುಗೆಯನ್ನೇ ಮಾರ್ಪಾಡು ಮಾಡಬಹುದು. ಸೊ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಶಾಲೆಯಲ್ಲೂ ಕೂಡ ಪಾಠ ಮಾಡಿ ಇಲ್ಲಿ ನಮಗೂ ಕೂಡ ಪಾಠ ಮಾಡೋದಕ್ಕೆ ಬಂದಿದ್ದಾರೆ, ಅದು ಕೂಡ ಅಡುಗೆಯ ಪಾಠ ಮಾಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಗೀತಾ ಅವರು. ಇವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಪ್ರತಿ ಸರಿ ಬಂದಾಗಲೂ ಕೂಡ ನೀವು ನಿಮ್ಮ ಕೈರುಚಿ ಜೊತೆಗೆ ನಿಮ್ಮ ಅನುಭವವನ್ನು ಹೇಳ್ತೀರಾ. ಅದು ಎಷ್ಟು ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು, ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರಬೇಕು, ಸುಲಭ ಕೂಡ ಆಗಿರಬೇಕು. ಯಾಕೆಂತ ಹೇಳಿದರೆ ಕೆಲಸಕ್ಕೆಲ್ಲ ಹೋಗುವವರಿಗೆ ಜಟ್ಪಟ್ ಅಂತ ಬೇಗ ಬೇರೆ ಆಗಬೇಕು. ಅದರಲ್ಲೂ ಮೊಟ್ಟ ಮೊದಲಿಗೆ ಎಲ್ರಿಗೂ ಬೇಕಾಗಿರುವಂಥದ್ದು ಆರೋಗ್ಯಕರವಾದಂಥದ್ದು. ಸೊ ಇಂಥ ಅಡುಗೆಗಳನ್ನು ಸುಲಭವಾಗಿ ತಯಾರಿಸೋದನ್ನು ನೀವು ಹೇಳ್ಕೊಡ್ತಾನೆ ಬಂದಿದ್ದೀರಿ. ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಇವತ್ತೊಂದು ಮಾವಿನ ಹಣ್ಣಿಂದು ಕೈಗೊಜ್ಜು. ಮಾವಿನ ಹಣ್ಣಿನ ಕೈಗೊಜ್ಜು. ಕಹಿಗೊಜ್ಜು? ಕೈ. ಓಕೆ, ಕೈಗೊಜ್ಜು. ಅದೇನಪ್ಪ ಕೈಗೊಜ್ಜು ಅಂದ್ರೆ? ಕೈಯಲ್ಲಿ ಮಾಡೋದು. ಓ ಹಾಗೆ. ಸೊ ಮಾವಿನ ಹಣ್ಣಿನ ಕೈಗೊಜ್ಜು. ಓಕೆ. ಇನ್ನೊಂದು ಗಸಗಸೆ ಹಾಲು. ಹಾ, ಗಸಗಸೆ ತುಂಬಾ ಚೆನ್ನಾಗಿರುತ್ತೆ, ತಂಪು ಕೂಡ. ಅಂದ್ರೆ ಈ ಸೆಕೆಗಾಲ ಬಂತು ಅಂತ ಹೇಳಿದ್ರೆ ತಂಪಾಗಬೇಕು ದೇಹ. ಸೊ ಈಗಂತೂ ಹೊರಗಡೆ ಎಲ್ಲ ತುಂಬ ಸೆಕೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ, ಬನ್ನಿ ಅಡುಗೆ ಮನೆಗೆ ಹೋಗೋಣ. ಮೇಡಮ್, ಫಸ್ಟ್ ಈಗ ಗಸಗಸೆ ಹಾಲ ಅಥವಾ ಏನು ಗೊಜ್ಜು ಮಾಡುವ? ಗೊಜ್ಜು. ಸರಿ, ಶುರು ಮಾಡೋಣ. ಸೊ ಮಾವಿನ ಹಣ್ಣಿನ ಸೀಸನ್ ಬೇರೆ. ಹೌದು. ಸೊ ಆವಾಗ ಫಸ್ಟ್ ಅದನ್ನೇ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಈಗ ಊಟಕ್ಕೆಲ್ಲ ತೆಂಗಿನಕಾಯಿ ಹಾಕಿದ ಪದಾರ್ಥ ಎಲ್ಲ ಅಷ್ಟು ಬೇಕನ್ಸೋದಿಲ್ಲ. ಇಡ್ಸಲ್ಲ, ತೆಳುವಾಗಿ ಲೈಟ್ ಆಗಿರ್ಲಿ ಅಂತ ನಾವು ಬರೀ ಇದು ಗಂಜಿ ಅಥವಾ ಮಜ್ಜಿಗೆನ್ನ ಅಂತದ್ದೇ ಪ್ರಿಫರ್ ಮಾಡ್ತೀವಲ್ಲ, ಅದಕ್ಕೆ ಒಳ್ಳೆ ಸೂಟ್ ಆಗುವಾಗೆ ಇದೊಂದು ಸೈಡ್ ಡಿಶ್ ತರನ. ಸೈಡ್ ಡಿಶ್. ಓಕೆ ಓಕೆ. ಈಗ ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿದೆ, ಇದರ ಪಲ್ಪ್ ಅಂತ ತೆಕ್ಕೊಳ್ತಾ ಇದ್ದೇನೆ. ತುಂಬಾ ಹಣ್ಣಿದ್ರೆ ಬೆಟರ್ ಅನ್ಸುತ್ತಲ್ಲ? ಹಣ್ಣಿದ್ರೆ ಒಳ್ಳೇದು. ಇದು ಸಿಹಿ ಸಿಹಿ ಆಗಿರುವಂತ ಒಂದು, ಇದು ಸಿಹಿ ಮತ್ತೆ ಖಾರ ಎರಡು ಇರುತ್ತೆ. ಚೆನ್ನಾಗಿ ಹಣ್ಣಾಗಿದ್ ಮಾವಿನ ಹಣ್ಣಾದ್ರೆ ಒಳ್ಳೇದು. ಅದು ಅಂದ್ರೆ ಸುಮ್ನೆ ಹೀಗೆ ಸ್ಲೈಸ್ ಮಾಡಿ ತಿನ್ನಕ್ಕೆಲ್ಲ ಬರೋದಿಲ್ಲ ಅಲ್ಲ, ಅಂತದನ್ನ ಹೀಗೆ ಗೊಜ್ಜು ಮಾಡ್ಕೊಂಡ್ರೆ ಈಸಿ ಆಗ್ತದೆ. ಕೆಲವೊಂದಂತೂ ತುಂಬಾ ಹಣ್ಣಾದ್ರೆ ಅದು ಆ ಪೀಸಸ್ ಅನ್ನ ಯಾರು ತಗೊಳ್ಳೋದೇ ಇಲ್ಲ. ತೀರಾ ಹಣ್ಣಾದ್ರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿದ್ರೆ ಎಲ್ಲ ತಗೊಳ್ತಾರೆ. ಕರೆಕ್ಟ್. ಮಾಡಬಹುದು. ತುಂಬಾ ಮಾರ್ಕೆಟ್ ಇಂದ ತಂದು ತುಂಬಾ ಹಣ್ಣು ಮಾಡ್ಲಿಕ್ಕೆ ಇಟ್ಟಿದ್ರೆ ಒಂದೇ ಸಲ ಹಣ್ಣಾಗತ್ತಲ್ಲ, ಅವಾಗಿಂತದನ್ನ ಮಾಡ್ಕೊಂಡು ಹೆಚ್ಚಿಗೆನು ಕೂಡ ತಿನ್ನಕ್ಕಾಗಲ್ಲ. ಹೌದು. ನಾವೀಗ ಇದಕ್ಕೊಂದು ಒಗ್ಗರಣೆ ಬೇಕಾಗತ್ತೆ. ಒಗ್ಗರಣೆ ಇಷ್ಟೇ? ಅಷ್ಟೇ. ಓ ಫೈನ್. ಒಗ್ಗರಣೆ ಚಿಕ್ಕ ಇದು, ಒಗ್ಗರಣೆ ಚಿಕ್ಕದು.
ಬರೀ ಅದಕ್ಕೆ ಒಗ್ಗರಣೆ ಅಂದ್ರೆ ಎಣ್ಣೆ ಬೇಕೇ ಬೇಕು. ಎಣ್ಣೆ ಬೇಕು, ಹೌದು. ಸೊ ನಿಮಗೆ ತಿಳಿದೇ ಇದೆ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಹಾಕ್ಬೇಕಾ? ಓಕೆ. ಸೊ ನಾನು ಮಾವಿನ ಹಣ್ಣು ನೋಡಿ ಸಾಕೋ ಏನೋ ಅಂದ್ಕೊಂಡೆ. ಈಗ ಎಣ್ಣೆ ಕಾಯುವಾಗ ಇದೊಂದೇ ಹಾಕುವ ಸಾಸಿವೆ. ಇದು ಬರೀ ಇಷ್ಟೇ ಅಂದ್ರೆ ಮಾವಿನ ಹಣ್ಣು ಹಾಗೆ ಪಲ್ಪನ್ನು ಮಾತ್ರ ತೆಗೆದು ಮಾಡ್ಕೊಳ್ಳುವಂಥದ್ದು. ಹೌದೌದು. ಬೇಯಿಸ್ಕೊಳ್ಳುವಂಥದ್ದು ಏನಿಲ್ವಾ? ಏನೂ ಇಲ್ಲ, ಹಸಿ. ಓ, ಬಟ್ ಹಾಗಾದ್ರೆ ಇದು ಹೆಚ್ಚು ಹೊತ್ತು ಇಡೋಗಿಲ್ಲ, ಒಂದೇ ಹೊತ್ತು. ಈಗ ಊಟಕ್ಕೆ ರೆಡಿ ಮಾಡ್ಕೊಂಡು ಇದನ್ನ ಮಾಡಿ ಕೂತ್ಕೊಳ್ಬಹುದು. ಆಫ್ ಮಾಡ್ಕೊಳ್ವಾ. ಒಣಮೆಣಸು, ಸ್ವಲ್ಪ ಕರಿಬೇವಿನ, ಇಷ್ಟೇ. ಅಂದ್ರೆ ಸಾಸಿವೆ, ಒಣಮೆಣಸು, ಕರಿಬೇವು ಅಷ್ಟೇ. ಅದಕ್ಕೆ ಉದ್ದಿನ ಬೇಳೆ ಇಂಥದ್ದೇನು ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರ್ ಬೇಕು. ಸರಿ. ಸೊ ಮಸಾಲೆಗಳ ರಾಜ ಅದುವೇ ಅರುಣ ಮಸಾಲ. ಓಕೆ, ಸಾಕಾ? ಸಾಕು. ಉಪ್ಪು ಹಾಕ್ಕೊಳ್ಳುವ. ಖಾರ ನಾವೆಷ್ಟು ಚಿಲ್ಲಿ ಪೌಡರ್ ಹಾಕಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಉಪ್ಪು. ಒಂದಿಷ್ಟು ಸಾಕಾಗುತ್ತೆ. ಈಗ ಒಗ್ಗರಣೆ ಹಾಕ್ಕೊಳ್ಳುವ. ಸರಿ, ಹಾಕ್ಲಾ? ಇದು ನಾನು ಆಗ್ಲೇ ಹೇಳಿದೆ ಅಲ್ಲ, ಕೈ ಗೊಜ್ಜು ಅಂತ. ಹಾಗೆ ಕೈಯಲ್ಲೇ ಕಿವುಚಿ ಗೊಜ್ಜು ಮಾಡೋದು. ಇದು ಸ್ಪೂನಲ್ಲೆಲ್ಲ ಅಷ್ಟು ಅಂದ್ರೆ ಅದು ಸಾಫ್ಟ್ ಆಗಲ್ಲ. ಅದಕ್ಕೆ ಆ ಒಣಮೆಣಸಿಂದು ಖಾರ ಕೂಡ ಖಾರನು ಬಿಟ್ಕೊಳ್ಳುತ್ತೆ, ಮತ್ತೆ ಅದು ಫ್ಲೇಕ್ಸ್ ಇದ್ದು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಹಿಂಗೆಲ್ಲ ಹಾಕ್ಬೇಕಂತ ಇಲ್ಲ, ಮೈಲ್ಡ್ ಒಗ್ಗರಣೆ ಸಾಕಾಗುತ್ತೆ. ಓಕೆ ಓಕೆ. ಈಗ ಇದು ಗೊಜ್ಜು ರೆಡಿ ಆಯ್ತು. ಸರ್ವ್ ಮಾಡಿ. ಇಷ್ಟೇ, ಅಷ್ಟೇ. ಸುಲಭದಲ್ಲೇ ಆಗುವಂತದ್ದು. ಅದೇ ನಾನು ಹೇಳಿದೆ ಅಲ್ಲ, ಒಂದು ಮಾವಿನ ಹಣ್ಣಿದ್ರೆ ಸಾಕು. ಅಂದ್ರೆ ಮನೆ ಮಂದಿಗೆ ಒಂದು, ಇದರಲ್ಲಿ ಒಂದು 3-4 ಜನಕ್ಕಂತೂ ಹಾಗೆ ಆಗುತ್ತೆ. ವೆರಿ ನೈಸ್. ತೀರಾ ಸುಲಭ. ಈಗ ನೀವು ಮಾವಿನ ಹಣ್ಣಿಂದ ಮಾಡಿದ್ರಲ್ಲ, ಬೇರೆ ಸೇಮ್ ಇದೇ ರೆಸಿಪಿ ಬೇರೆ ಯಾವ್ದ್ರಿಂದಾದ್ರೂ ಟ್ರೈ ಮಾಡಿದಿರಾ? ಹೇಗೆ ಟ್ರೈ ಅಂತ ಹೇಳಿದ್ರೆ, ಒಂದು ಪೈನಾಪಲ್ ಇಂದ ಒಂದು ಮಾಡಿದೆ. ಅದು ಹಾಗೆ ತುಂಬಾ ರೈಪನ್, ಹಾಗೆ ಅದನ್ನು ಒಂದ್ಸಲ ಹೀಗೆ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಅದು ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಹುಳಿಯಾಗಿ ಬರುತ್ತೆ. ಹುಳಿ ಬರುತ್ತೆ, ಹೌದು, ಸ್ವಲ್ಪ. ಓಕೆ ಓಕೆ. ಹುಳಿ ಖಾರ ಜಾಸ್ತಿ ಬೇಕಿದ್ದಂತವ್ರು ಅದಕ್ಕೆ ಚಿಲ್ಲಿ ಪೌಡರ್ ಜಾಸ್ತಿ ಹಾಕೊಳ್ಬಹುದು. ಬೇಕಾದ್ರೆ ಬೆಲ್ಲ ಸೇರಿಸ್ಕೊಳ್ಬಹುದು ಹುಳಿ ಇದ್ರೆ. ಅದೇ ಹೆಚ್ಚಾಗಿ ಹುಳಿ ಬರುತ್ತೆ. ಸಿಹಿ ಬರ್ಬೇಕಾದ್ರೆ ಮಾಡ್ಕೊಳ್ಳೋದು. ಇದು ಸಿಹಿಯೇ ಇರುತ್ತೆ. ಇದು ಸಿಹಿ ಇರುತ್ತೆ. ಮಾವಿನ ಹಣ್ಣಿನ ಕೈಗೊಜ್ಜು ತೀರಾ ಸುಲಭವಾಗಿದೆ. ಅದರಲ್ಲೂ ಕೂಡ ಹಣ್ಣುಗಳ ರಾಜ ಮಾವಿನ ಹಣ್ಣು. ಸೊ ಇದರಿಂದ ತಯಾರಿಸಿದಂತ ಒಂದು ಮಾವಿನ ಹಣ್ಣಿನ ಕೈಗೊಜ್ಜು ತೀರಾ ಸುಲಭ. ಶೆಕೆಗಾಲಕ್ಕೆ ಹೆಚ್ಚಾಗಿ ಕಿಚನಲ್ಲಿ ನಿಲ್ಲಲ್ಲಪ್ಪ ಅಂತ ಹೇಳಿದ್ರೆ ಇಂಥದ್ದೆಲ್ಲ ಸುಲಭ ವಿಧಾನದಲ್ಲಿ ಅಡುಗೆಯನ್ನ ಮಾಡ್ಬೋದು. ಅದರಲ್ಲೂ ಈಗಂತೂ ತೀರಾ ಕಾಸ್ಟ್ಲಿ, ಎಲ್ಲವೂ ಕೂಡ ಕಾಸ್ಟ್ಲಿ. ಸೊ ಹಣ್ಣು ಒಟ್ಟೊಟ್ಟಿಗೆ ರೈಪ್ ಆಗಿದ್ರೆ ಈ ರೀತಿಯಾಗಿ ತಯಾರಿಸ್ಕೊಳ್ಬೋದು. ಸೊ ಮಾವಿನ ಹಣ್ಣಿನ ಕೈಗೊಜ್ಜು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಾವಿನ ಹಣ್ಣಿನ ಕೈಗೊಜ್ಜು ತಯಾರಿಸುವ ವಿಧಾನ. ಮೊದಲಿಗೆ ಮಾವಿನ ಹಣ್ಣಿನ ತಿರುಳನ್ನು ತೆಗೆದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು, ಒಣಮೆಣಸನ್ನು ಹಾಕಿ ಒಗ್ಗರಣೆ ತಯಾರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಮೆಣಸಿನ ಪುಡಿ ಹಾಕಿ ಕಿವುಚಿಕೊಳ್ಳಿ. ಈಗ ರುಚಿಕರ ಮಾವಿನ ಹಣ್ಣಿನ ಕೈಗೊಜ್ಜು ಸವಿಯಲು ಸಿದ್ಧ. ಇದಂತೂ ಜಟ್ಪಟ್ ಅಡುಗೆ ರೆಡಿ ಆಯಿತು. ಸೊ ನೆಕ್ಸ್ಟ್ ಈ ಕಿಚನಿಂದ ನಾವು ಹೇಗೆ ಬೇಗ ಹೊರಗಡೆ ಹೋಗಬೇಕು ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ ಏನೋ. ಬಟ್ ನಮಗಂತೂ ಆರಾಮ್ಸೆ ಅರ್ಧ ಗಂಟೆಯಲ್ಲಿ ಎಲ್ಲ ಅಡುಗೆನೂ ಮಾಡಿ ಮುಗಿಸಿ ಸವಿಯುವಂಥ ಒಂದು ಕೆಲಸ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರೆ? ಆಗಲೇ ಹೇಳಿದರು, ಗಸಗಸೆಯ ಹಾಲು ಅಂತೇಳಿ ತಂಪಾಗಿರುವಂಥದ್ದು. ಸೊ ಅದಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾರೆ, ಆಗಲೇ ಶುರು ಮಾಡಿದ್ದಾರೆ. ಅವರೆಲ್ಲ ತಯಾರಿ ಮಾಡ್ಕೊಳ್ತಾರೆ. ಅಷ್ಟೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಒಂದಂತೂ ಪ್ರಾಮಿಸ್ ಮಾಡಿ ಜಟ್ಪಟ್ಟಾಗಿರುವಂಥ ಒಂದು ಅಡುಗೆ ಮಾಡಿದ್ರು. ಅದರಲ್ಲೂ ಕೂಡ ಮಾವಿನ ಹಣ್ಣಿನ ಸಿಹಿ ಗೊಜ್ಜು, ಕಹಿ ಗೊಜ್ಜು, ಕಹಿ ಅಲ್ಲ ಕೈಗೊಜ್ಜು. ಎಸ್, ಸೊ ಎಷ್ಟೆಲ್ಲ ಡಿಫ್ರೆನ್ಸ್ ಬರುತ್ತಲ್ಲ ಒಂದು ವರ್ಡ್ ಆಚೆ ಈಚೆ ಆದರೆ. ಸೊ ನೆಕ್ಸ್ಟ್ ರೆಸಿಪಿ ತಂಪಾಗಿರುವಂಥ ಪಾನೀಯ ಹಾಲನ್ನು ಹೇಳ್ಕೊಡ್ತಾರೆ. ಯಾವುದು? ಗಸಗಸೆ ಹಾಲು. ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಗಸಗಸೆ ಹಾಲು ಅಂತ ಹೇಳಿದ್ರಿ. ಸೊ ಹಾಲಿಗೆ ಗಸಗಸೆ ಬೆರೆಸಿ ಹಾಗೆ ಕುದಿಸಿ ಮಾಡುವಂಥದ್ದ? ಸೊ ನಾನು ಎಷ್ಟು ಜಟ್ಪಟ್ಟಾಗಿ ಹೇಳಿದೆ, ಅದಕ್ಕಿಂತ ಜಟ್ಪಟ್ಟಾಗುತ್ತಾ? ಕುದಿಸ್ಲಿಕ್ಕಿಲ್ಲ, ಇದು ಗ್ಯಾಸ್ ಆನ್ ಮಾಡ್ಲಿಕ್ಕೆ ಇಲ್ಲ. ಓ, ಕೂಲ್ ಕುಕಿಂಗ್ ವಿದೌಟ್ ಫೈರ್. ಸೊ ಇವತ್ತಿನ ಒಂದು ಸಂಚಿಕೆ ಮುಕ್ಕಾಲು ಭಾಗ ಕುಕಿಂಗ್ ವಿದೌಟ್ ಫೈರ್, ಒಗ್ಗರಣೆ ಮಾತ್ರ ಇತ್ತು ಅಷ್ಟೇ. ಸರಿ, ಹಾಗಾದ್ರೆ ಇದು ಅಷ್ಟು ಜಟ್ಪಟ್ಟಾಗಿ ಆಗುತ್ತೆ. ಹೇಗೆ ಶುರು ಮಾಡೋದು? ಮಿಕ್ಸಿ ಜಾರ್ ಬಿಡಿ. ಫೈರ್ ಇಲ್ಲ, ಬಟ್ ಎಲೆಕ್ಟ್ರಿಸಿಟಿ ಬೇಕು. ಎಸ್. ಸೊ ನಮ್ಮ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅವರ ಮಿಕ್ಸಿ ಜಾರ್. ಸೊ ಜಟ್ಪಟ್ಟಂತಾಗುತ್ತೆ. ಒಂದು 2 ಟೇಬಲ್ ಸ್ಪೂನ್ ಗಸಗಸೆ ನೆನೆಸಿಟ್ಕೊಂಡಿದ್ದೇನೆ. ಓಕೆ, ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಡ್ಬೇಕು, ಹುರಿದು ಏನು ಬೇಕಾಗಿಲ್ಲ, ಹಸಿನೇ. ಇದೆಲ್ಲ ಮೊದಲು ನಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇದ್ರು, ಅವರದ್ದು ರೆಸಿಪಿ ಇದು. ಅದು ಕಲ್ಲಲ್ಲೇ ರುಬ್ತಾ ಇದ್ರು ಅವರು. ಸೊ ಅದು ಅವಾಗ ಹಾಲು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಹೇಳಿ. ಬಟ್ ಈಗ ನಾವು ಈ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅವರ ಮಿಕ್ಸಿ ಜಾರ್ ಅಲ್ಲಿ ಹಾಗೆ ರುಬ್ಕೊಂಡು ಕೂಡ ಆ ಬ್ಲೇಡ್ ಕೂಡ ಅಷ್ಟೇ ಶಾರ್ಪ್ ಆಗಿದೆ. ಹಾಗಾಗಿ ನಿಮ್ಗೆ ಕಲ್ಲಲ್ಲಿ ರುಬ್ಬಿದ ಅನುಭವವೇ ಬರುತ್ತೆ ಅದ್ರಲ್ಲಿ. ಬರ್ಬೋದು. ಮತ್ತೆ ನಾವು ಅದನ್ನ ಮತ್ತೊಂದ್ಸಲ ಸೋಸ್ಕೊಳ್ಬೇಕು ಅಂತ ಪ್ರಮೇಯ ಬರೋದಿಲ್ಲ, ಖಂಡಿತವಾಗ್ಲೂ ಬರೋದಿಲ್ಲ. ಇದಕ್ಕೆ 1-2 ಏಲಕ್ಕಿ ಹಾಕೊಳ್ಳುವ. ಅದರ ಬೀಜ ಮಾತ್ರ ಸಾಕಾಗುತ್ತೆ. ಮತ್ತೆ ಸ್ವಲ್ಪ ಬಾದಾಮ ನೆನೆಸಿ ಅದು ಸಿಪ್ಪೆ ತೆಗೆದಿರುವಂಥದ್ದು. ಅದು ಥಿಕ್ನೆಸ್ಸಿಗೋಸ್ಕರ ಅಷ್ಟೇ. ಟೇಸ್ಟ್ ಅದು ಕೂಡ ಕೊಡುತ್ತೆ. ಮತ್ತೆ ಅದು ಕೂಡ ತಂಪಲ್ವಾ. ಬೆಳಗಿನ ಹೊತ್ತು ಅಂದ್ರೆ ರಾತ್ರಿ ಎಲ್ಲ ನೆನೆಸಿಟ್ಟಿದ್ದು ಬೆಳಿಗ್ಗೆ ಅದು ಸಿಪ್ಪೆ ತೆಗೆದು ತಿಂದ್ರೆ ಬುದ್ಧಿವಂತಿಕೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೌಂದರ್ಯಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ತಿಂದು ಹಾಲು ಕುಡಿಬೇಕು, ಸೀಕ್ರೆಟ್. ಈಗ ಇದಕ್ಕೆ ಸಕ್ಕರೆ ಹಾಕೊಳ್ಳುವ, ಎಷ್ಟು ಬೇಕಂತಷ್ಟೇ. ನಾನೀಗ 1-2 ಗ್ಲಾಸ್ ಮಾಡ್ತಾ ಇರೋದ್ರಿಂದ 6 ಸ್ಪೂನ್ ಅಷ್ಟು ಸಕ್ಕರೆ ಸಾಕಾಗುತ್ತೆ. ಅಷ್ಟು ಬೇಕು? 6 ಸ್ಪೂನ್ ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳುವ. ಸ್ವಲ್ಪ ಸಾಕು. ಒಂದ್ಸಲ ಬ್ಲೆಂಡ್ ಮಾಡಿ ಮತ್ತೆ ನೀರು ಹಾಕಿ ಸಾಕಷ್ಟೇ. ಈಗ ಸಾಕು. ಏಲಕ್ಕಿದು ಒಳ್ಳೆ ಪರಿಮಳ ನೋಡಿ. ಈಗ ಕಲ್ಲಲ್ಲಿ ರುಬ್ಬಿದಾಗೆ ಆಗ್ತಾ ಇಲ್ವಾ? ಅದಕ್ಕಿಂತನೂ ಫೈನ್ ಆಗಿದೆ. ಇನ್ನು ಸ್ವಲ್ಪ ಕಲ್ಲಲ್ಲಿ ಆದ್ರೆ ಎಷ್ಟು ಶ್ರಮ. ಹೌದು, ಸ್ವಲ್ಪ ನೀರು. ಇದು ಯಾವ ಹೊತ್ತಿನಲ್ಲಿ ಕುಡಿಬೇಕು? ಬೆಳಿಗ್ಗೆ, ಮಧ್ಯಾಹ್ನ ಕುಡಿದ್ರೆ ಒಳ್ಳೆ ನಿದ್ರೆ ಬರುತ್ತೆ. ಯಾಕೆಂದ್ರೆ ನಾನು ಅದಕ್ಕೆ ಕೇಳಿದೆ. ಸೊ ಗಸಗಸೆ ಹಾಕಿ ಮಾಡ್ತಾ ಇದೀವಿ. ಗಸಗಸೆ ಈ ಪಾಪಿ ಸೀಡ್ಸ್ ಹಾಕಿದ್ರೆ ಸೊ ನಿದ್ದೆ ಬೇಗ ಬರುತ್ತೆ. ಹೆಚ್ಚಾಗಿ ಗಸಗಸೆ ಪಾಯಸ ಮಾಡಿದ ದಿವಸ ಅಂತೂ ನಿದ್ದೆನೇ ನಿದ್ದೆ. ಮತ್ತೆ ನಿದ್ರೆ ಇರಲ್ಲ ಕೆಲವರಿಗೆ, ಏಜ್ ಆದವರಿಗೆ, ಅವರಿಗೆಲ್ಲ ಇಂಥದ್ದು ಕೊಡಬಹುದು, ಬೆನಿಫಿಟ್ ಇರುತ್ತೆ. ಮಿಕ್ಸ್ ಮಾಡಿ ರಾತ್ರಿ ಹೊತ್ತು ಕೂಡ ಇದನ್ನ ಕೊಡಬಹುದಾ? ಕುಡಿಬಹುದು. ಈಗ ನಮ್ಮ ಜ್ಯೂಸ್ ರೆಡಿ ಆಗಿದೆ. ಗಸಗಸೆ ಹಾಲು ನೋಡೋದಕ್ಕೆ ಬರೀ ಹಾಲು ಹಾಗೆ ತೆಗೆದು ಕೊಟ್ರೆ ಹಾಲು ಅಂತಾನೆ ಕುಡಿಬೇಕು.
ಬಟ್ ಅದರಲ್ಲಿ ಫ್ಲೇವರ್ ಇದೆ. ಗೊತ್ತಾಗ್ತದೆ ಮತ್ತೆ ಕುಡಿಯುವಾಗ. ಓಕೆ, ಸೊ ಸರ್ವ್ ಮಾಡ್ಕೊಳ್ಳೋಣ. ಈಗ ಮಧ್ಯಾಹ್ನ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ರಾತ್ರಿಗೂ ಕೂಡ ಅದನ್ನೇ ತಗೊಳ್ಬೋದಲ್ಲ? ಅಂದ್ರೆ ಎಲ್ಲ ಹಸಿಯಾಗಿದ್ರಿಂದ ಆಗೋದಿಲ್ಲ. ಹಾಲು ಮಾತ್ರ ನಾವು ಕಾಯಿಸಿ ತಣ್ಣಗೆ ಮಾಡಿಟ್ಟಿರ್ತೀವಲ್ಲ, ಇದೆಲ್ಲ ಹಸಿ ಇರೋದ್ರಿಂದ ಮತ್ತೆ ಸೆಕೆಗೆ ಬೇಗ ಸ್ವಲ್ಪ ಹಳಸೋಗ್ಬಿಡುತ್ತಲ್ಲ. ಸೊ ಚಿಲ್ಡ್ ಇನ್ನೂ ಈ ಸ್ವಲ್ಪ ನಾವು ಎಲ್ಲ ಹೇಗೆ ಜ್ಯೂಸ್ ಕಾರ್ನರ್ಗೆಲ್ಲ ಹೋದಾಗ ಸೊ ಮಿಲ್ಕ್ ಶೇಕ್ ನಾವು ಹೇಗೆ ಕುಡಿತೀವಿ ಅದರ ಆ ಒಂದು ಫೀಲ್ ಬರಬೇಕು ಅಂದ್ರೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಕ್ರಶ್ ಮಾಡ್ಕೊಂಡು ಕೂಡ ಒಟ್ಟಿಗೆ ಬ್ಲೆಂಡ್ ಮಾಡುವಾಗ ಮಾಡ್ಕೊಳ್ಳೋಕೆ ಚೆನ್ನಾಗಿ ಬರುತ್ತೆ. ವೆರಿ ನೈಸ್. ಈಗ ನಾವು ಐಸ್ ಕ್ಯೂಬ್ಸ್ ಹಾಕ್ಬೇಕು. ಐಸ್ ಕ್ಯೂಬ್ಸಾ ಹೇಳ್ದೀವಿ, ಮತ್ತಿನ್ಯಾಕೆ ಹಾಕೊಳ್ಳೋಣ. ಎಷ್ಟು ಬೇಕಾಗ್ಬೋದು? ಒಂದೊಂದು ಸಾಕಲ್ಲ, ಚಿಕ್ಕ ಗ್ಲಾಸ್ಗೆ ಅಷ್ಟೇ. ಅರೆ ವಾ, ಜಟ್ಪಟ್. ಗಸಗಸೆ ಹಾಲು ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಗಸಗಸೆ ಹಾಲು, ಅದರಲ್ಲೂ ಕೂಡ ಸಕ್ಕರೆ ಕಮ್ಮಿ ಆದರೆ ಬೇಕಿದ್ರೆ ಹಾಕೊಳ್ಳಿ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಗಸಗಸೆ ಹಾಲು ದೇಹಕ್ಕೂ ಕೂಡ ತಂಪು, ಅದರಲ್ಲೂ ವಯಸ್ಸಾದವರಿಗೆ ಈ ಸೆಕೆಗಾಲಕ್ಕೆ ನಿದ್ದೆ ಬರೋದಿಲ್ಲ, ಕಷ್ಟ ಅನ್ನಿಸ್ತಾ ಇದೆ, ಸೆಕೆ ಜಾಸ್ತಿ ಅನ್ನಿಸ್ತಾ ಇದ್ರೆ ನಿದ್ರೆಗೂ ಕೂಡ ತುಂಬ ಒಳ್ಳೆಯದು, ದೇಹಕ್ಕೂ ಕೂಡ ತಂಪಾಗಿರುವಂಥ ಗಸಗಸೆ ಹಾಲು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗಸಗಸೆ ಹಾಲು ತಯಾರಿಸುವ ವಿಧಾನ. ಮೊದಲು 2 ಚಮಚ ನೆನೆಸಿದ ಗಸಗಸೆಗೆ ಏಲಕ್ಕಿ, ನೆನೆಸಿದ ಬಾದಾಮಿ 10 ರಿಂದ 15, 5 ರಿಂದ 6 ಚಮಚದಷ್ಟು ಸಕ್ಕರೆ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ತೆಳು ಮಾಡಿಕೊಂಡು ಹೆಚ್ಚಿಗೆ ಹಾಲನ್ನು ಸೇರಿಸಿ ಬೆರೆಸಿಕೊಳ್ಳಿ. ಈಗ ಗಸಗಸೆ ಹಾಲು ಚಿಲ್ಡ್ ಆಗಿ ಸರ್ವ್ ಮಾಡಿ. ಸೊ ಎರಡು ಕೂಡ ತಂಪು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸೊ ಮಾವಿನ ಹಣ್ಣು ಹಾಗೆ ತಿಂತಾ ಇರೋ ಊಟದ ನಂತರ ಮಾವು ಅಂತ ಹೇಳ್ತಾರೆ, ಆ ರೀತಿ ಇದು ಊಟದ ಜೊತೆಗೆ ಮಾವು. ಸೊ ಫಸ್ಟ್ ಮಾವು ತಿಂದರೆ ಇದು ಸ್ವಲ್ಪ ಟೇಸ್ಟ್ ಕಮ್ಮಿ ಆಗ್ಬೋದಾ ಅಂತ ಬಹುಶಃ. ಸೊ ಫಸ್ಟ್ ಇದನ್ನೇ ಟೇಸ್ಟ್ ನೋಡೋಣ. ಎಸ್, ಇದು ಆ್ಯಕ್ಚುಲಿ ತಗೊಳ್ಳಿ ಮೇಡಮ್, ಇದು ಆ್ಯಕ್ಚುಲಿ ಸ್ವಲ್ಪವೇ ಕುಡಿಬೇಕು. ಅದರಲ್ಲೂ ಕೂಡ ಈ ಸ್ಟೂಡೆಂಟ್ಸ್ ಈಗ ಎಕ್ಸಾಮ್ ಆಗ್ತಾ ಇದೆ, ಯಾರು ಕೂಡ ಈಗ ಕುಡಿಬೇಡಿ, ತಾಯಂದ್ರು ಕೂಡ ತಂಪಾಗಿರುತ್ತೆ ಅಂತ ಮಾಡ್ಕೊಡ್ಬೇಡಿ, ಅಲ್ಲೇ ಚೆನ್ನಾಗಿ ಎಕ್ಸಾಕ್ಟ್ಲಿ ಆಮೇಲೆ ಆರಾಮ್ಸೆ ಕುಡಿಬೋದು, ಇಲ್ಲಾಂದ್ರೆ ಅಲ್ಲೇ ನಿದ್ದೆ ಹೋಗ್ಬಿಡ್ತಾರೆ. ಸೂಪರ್ ಆಗಿದೆ. ಆಕ್ಚುಲಿ ಆ ಗಸಗಸೆದು ಕ್ರಂಚಸ್ ಸಿಗ್ತಾ ಇದೆ, ಬಟ್ ಈ ಬಾದಾಮ್ ಹಾಕಿ ಗಸಗಸೆ ಎರಡೂ ಒಟ್ಟಿಗೆ ಅದನ್ನು ಹಾಕಿ ಬ್ಲೆಂಡ್ ಮಾಡಿದ್ರಿಂದ ಬಾದಾಮ್ದು ಫ್ಲೇವರ್ ಕೂಡ ಸಿಗ್ತಾ ಇದೆ ಆ್ಯಂಡ್ ಗಸಗಸೆದು ಒಂಥರ ಅದ್ರದ್ದೊಂದು ಫ್ಲೇವರ್, ಸೊ ಅದು ಕೂಡ ಗೊತ್ತಾಗ್ತಾ ಇದೆ. ಇದಕ್ಕೆ ಎಕ್ಸ್ಟ್ರಾ ಆ್ಯಡೆಡ್ ಬೇಕಿದ್ರೆ ನಾವು ಈ ಬಾದಾಮ್ ಮಿಲ್ಕ್ ಮಾಡ್ತೀವಲ್ಲ ಆ ರೀತಿ ಕೂಡ ಮಾಡ್ಕೊಳ್ಬೋದು. ಇದನ್ನು ಬಾದಾಮ್ ಮಿಲ್ಕ್ ಸ್ವಲ್ಪ ಕೇಸರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಅರ್ಧಕ್ಕೆ ಬಾದಾಮ್ ಮಿಲ್ಕ್ ಇದು ಅಲ್ವಾ, ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ. ಮತ್ತೆ ಗಸಗಸೆ ಉಂಟಲ್ಲ ಬಾಯಲ್ಲೆಲ್ಲ ಹುಣ್ಣಾಗತ್ತೆ ನೋಡಿ, ಮಕ್ಕಳಿಗೆಲ್ಲ ಸಿಸ್ಟಮ್ ಎದುರಿ ಕೂತು ಎಲ್ಲ ಹೌದು ಇದಾಗ್ತದೆ, ಹೀಟ್ ಬಾಲ್ಸ್ ಎಲ್ಲ ಆಗುತ್ತೆ. ಅವಾಗ ಅದನ್ನ ಸುಮ್ಮನೆ ಹಾಗೆ ಬಾಯಲ್ಲಿ ಹಾಕೊಂಡು ಕಚ್ತಾ ಇದ್ರೆ ಗಸಗಸೆಯನ್ನ ಒಳ್ಳೆ ರೆಮಿಡಿ ಅದು. ಹಸಿ ಗಸಗಸೆಯನ್ನ, ವೆರಿ ನೈಸ್. ಎಸ್, ಒಳ್ಳೆ ಸೂಕ್ತವಾಗಿರುವಂಥ ಒಂದು ರೆಮಿಡಿ ಕೂಡ ಹೇಳಿದ್ರಿ, ಥ್ಯಾಂಕ್ ಯು. ಸೊ ಇದು ಟೇಸ್ಟ್ ನೋಡೋಣ. ಸೊ ಇದು ನಾನು ಆರಾಮ್ಸೆ ಆಮೇಲೆ ಕುತ್ಕೊಂಡು ಸಿಪ್ ಬೈ ಸಿಪ್ ಕುಡಿತಾ ಆಮೇಲೆ ಅಲ್ಲೇ ಗಟ್ಟಿ ಚೋಚ. ಮಾವಿನ ಹಣ್ಣು ಸ್ಪೂನಿಗೆ ಬರ್ತಾ ಇಲ್ಲ. ನಾನು ಹಣ್ಣೇ ತಗೊಂಡೆ, ಆ ಪೀಸೆ. ಮಾವಿನ ಹಣ್ಣು ಹುಳಿ ಮತ್ತೆ ಸ್ವಲ್ಪ ಸಿಹಿ ಇದೆ, ಅದರ ಜೊತೆಗೆ ಲೈಟ್ ಖಾರ,
ಈ ಮೆಣಸಿಕಾಯ್ದು ಟೇಸ್ಟ್ ಬರುತ್ತೆ. ಮೆಣಸಿಕಾಯಿಗಾದ್ರೆ ನೀವು ಮಸಾಲೆ ಹುರಿಬೇಕು, ಅದನ್ನೆಲ್ಲ ಕುದಿಸ್ಬೇಕು, ಎಲ್ಲ ಕಷ್ಟ ಇದೆ. ಇದು ತೀರಾ ಸುಲಭ. ಅದೇ ಟೇಸ್ಟ್ ಬೇಕು ಅಂದ್ರೆ ಇದನ್ನೇ ಮಾಡ್ಕೊಂಡ್ರೆ ಆಯ್ತು. ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ. ವಾವ್. ಈ ಚಪಾತಿ ಜೊತೆಗೆ ಅಥವಾ ಏನು ಬೇಡ ಅಂತ ಹೇಳಿದ್ರೆ ಬ್ರೆಡ್ ಅನ್ನ ಹಾಗೆ ಕಾಯಿಸ್ಕೊಂಡು ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿದೆ. ಸೂಪರ್ ಈಸಿ ಯಟ್ ಟೇಸ್ಟಿ ರೆಸಿಪಿ. ಆಗ್ಲೇ ಕಾರ್ಯಕ್ರಮದ ಶುರುವಲ್ಲೇ ಹೇಳಿದೆ, ನೀವು ಹೇಳ್ಕೊಡುವಂಥ ರೆಸಿಪೀಸ್ ಈಸಿ ಆಗಿರುತ್ತೆ, ಟೇಸ್ಟಿ ಕೂಡ ಆಗಿರುತ್ತೆ ಅಂತ. ಇದಂತೂ ಅದನ್ನು ಪ್ರೂವ್ ಮಾಡಿದೆ. ಥ್ಯಾಂಕ್ ಯು ಮೇಡಮ್. ಸೊ ನಿಮ್ಮ ಹತ್ರ ಇದು ಅಡುಗೆ ಕಲಿಬೇಕು ಅಂತ ಹೇಳಿದ್ರೆ ತುಂಬ ಖುಷಿ ಆಗೋದು. ಯಾಕೆಂತ ಹೇಳಿದ್ರೆ ಈಸಿ ಟೇಸ್ಟಿ ರೆಸಿಪೀಸ್ ಸಿಗುತ್ತೆ. ಸೊ ನನ್ನ ಬುಕ್ಕಲ್ಲಂತೂ ತುಂಬ ಇದೆ ನಿಮ್ಮ ರೆಸಿಪೀಸ್. ನಾನು ಆಗಾಗ ಟ್ರೈ ಮಾಡ್ತಾ ಇರ್ತೀನಿ. ಸೊ ಒಳ್ಳೆ ರೆಸಿಪಿ. ಹಾಂ, ಎಕ್ಸಾಕ್ಟ್ಲಿ. ಈ ಒಂದು ಸೀಸನ್ಗೆ ಖಂಡಿತವಾಗ್ಲೂ ನಾನು ಅದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಒಳ್ಳೆ ರೆಸಿಪಿ ಹೇಳ್ಕೊಟ್ರೆ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಇದರ ಗಂಜಿ ಮಾಡಿಕೊಂಡು ಇದನ್ನ ಮಾವಿನ ಹಣ್ಣಿನ ಒಂದು ಗೊಜ್ಜನ್ನ ಮಾಡಿಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಸೂಪರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಆಗಲೇ ಹೇಳಿದ್ರು, ದೇಹವನ್ನು ತಂಪಾಗಿರಿಸ್ಕೊಳ್ಳೋದಕ್ಕೆ ಈ ಗಸಗಸೆ ಹಾಲು ತುಂಬ ಚೆನ್ನಾಗಾಗಿದೆ, ಟೇಸ್ಟಿ ಆಗಿದೆ, ಈಸಿ ಕೂಡ ಆಗಿದೆ. ಸೊ ಮನೆ ಮಂದಿಗೆಲ್ಲ ಇದನ್ನು ಮಾಡಿಕೊಡಿ, ಜಟ್ಪಟ್ ಅಂತ ಕೂಡ ಆಗುತ್ತೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಆರೋಗ್ಯಕರವಾದಂಥ ಸ್ವಾದಿಷ್ಟಭರಿತವಾದಂಥ ಖಾದ್ಯಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.